ಬೆಳ್ತಂಗಡಿಯ ಋಷಿ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಜೈ ತುಳುನಾಡು ಸಂಘಟನೆ ಸಹಯೋಗದೊಂದಿಗೆ ನಗರದ ಕಾವೂರು ಮುಲ್ಲಕಾಡು ಫ್ರೆಂಡ್ಸ್ ಕ್ಲಬ್ನಲ್ಲಿ ತುಳು ಲಿಪಿ ಕಲಿಕಾ ಉಚಿತ ಕಾರ್ಯಾಗಾರ ಇತ್ತೀಚೆಗೆ ನಡೆಯಿತು. ಇನ್ನು ಶಿಕ್ಷಣ ತಜ್ಞೆ ಗಿರಿಜಾತೆ ಭಂಡಾರಿ ಕಾವೂರುಗುತ್ತು ಕಾರ್ಯಾಗಾರ ಉದ್ಘಾಟಿಸಿ ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಒಂದು ಎಂಬ ಸ್ಥಾನ ಪಡೆದ ತುಳುವನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಲು ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಸರ್ಕಾರಕ್ಕೆ ಇನ್ನಷ್ಟು ಒತ್ತಡ ಹಾಕುವ ಕಾರ್ಯ ತುಳುವರಿಂದ ಆಗಬೇಕಿದೆ ಎಂದರು. ಆಕಸ್ಮಿಕವಾದ ಒಂದು ಕಾರ್ಯಕ್ರಮವನ್ನು ಭಾಗವಹಿಸುವ ಒಂದು ಅವಕಾಶವನ್ನು ಟೀಚರ್ ಒದಗಿಸಿದ್ದಾರೆ. ನಮ್ಮ ಗಣಪತಿ ಸಂಜೆ ಮೀಟಿಂಗ್ 10 ಗಂಟೆ ಆಯ್ತು. ತುಂಬ ಮುಗಿದು ಕೊರಪೆ ಪಂಡೆ ಯಾರು ಒಂದು ಸೇರೋದೇ ತುಳು ಇತ್ತೆ ಜನಪಣಿ ಒಂದು ಬೇಜಾರದ ವಿಶೇಷ ಪಂಡ ತುಳು ಅಕಾಡೆಮಿದ ಮಸ್ತ್ ಅಕಾಡೆಮಿಕ್ ಅಧ್ಯಕ್ಷರು ಬಂದಿದ್ದೆ. ಆಗ ಈ ಸರ್ತಿದ ಅಧ್ಯಕ್ಷರು ಪರಿಪೂರ್ಣವಾದ ಕೆಲಸ ಮಾಡ್ತಿದ್ದೆ. ಈ ಬಲ್ಪು ಬೆಜ್ಜಿ ಅಪಘಾತ ಅದಕ್ಕೆ ಪೇಪರ್ ತುಮಗ ದೇವನೇ ಕಾತನಿ ಬಂಟಿನಿಗೆ ನಿದರ್ಶನ ಆ ಕಾರಣ ತೂನಗ ಭಯಂಕರ ವೃತ್ತಿಪರ ಶಿಕ್ಷಣ ಕೂಡ ಇತ್ತೆ. ಇಂದು ನಮ್ಮ ಈ ತುಳು ಭಾಷೆಗೆ ಒಂದು ಆದ್ಯತೆ ಕೊಡೋದು ಆ ಫೋಟೋ ಎಲ್ಲ ವೃತ್ತಿಪರ ಶಿಕ್ಷಣ ಕೋರ್ಸ್ ಮಾಡ್ಕೊಂಡ ಜೋಟ್ಲಿಗೆ ಐಟ್ಲ ಮೀಸಲಾತಿದ ವ್ಯವಸ್ಥೆ ಆಗ್ತದೆ. ಶೀಘ್ರೊಳಗೆ ಸೇರ್ಸಾವಿರ ಬಗ್ಗೆ ನನಗೆ ಭರವಸೆ ನನಗೆ ಕೊಟ್ಟು ಅಂಚನೆ ಮಸ್ತ್ ಪಾತ್ರ ಅಂದ್ರೆ ಏಕೋಪಾಧ್ಯಾಯ ಶಾಲೆ ಮುಖ್ಯೋಪಾಧ್ಯಾಯ ಜನಪಾಧ್ಯಾಯ ಪಾತ್ರ. ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ವಿಭಾಗದ ಮ್ಯಾನೇಜರ್ ಶ್ರೀಧರ್ ಎಂ ಮಂಜಲ್ಕಟ್ಟೆ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ತುಳು ಲಿಪಿ ಶಿಕ್ಷಕರಾದ ಕಿರಣ್ ತುಳುವೆ ಮತ್ತು ಶ್ವೇತಾ ಶೆಟ್ಟಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಪ್ರತಿಷ್ಠಾನದ ಪದಾಧಿಕಾರಿಗಳಾದ ಅವಿನಾಶ್ ಕುಲಾಲ್, ರೂಪಾ ಜೆ ಪಡ್ಪು, ದಿವಾಕರ ಪದ್ಮುಂಜ, ಕೀರ್ತನಾ ಕುಲಾಲ್, ಹರಿಣಾಕ್ಷಿ ಉಪಸ್ಥಿತರಿದ್ದರು.